ಅಕ್ರಮವಾಗಿ ಮರಳು ಸಾಗಾಟ ಮಾಡುತ್ತಿದ್ದ ಆರೋಪದಲ್ಲಿ ಇಬ್ಬರನ್ನ ಕಾರ್ಕಳ ನಗರ ಪೊಲೀಸರು ಬಂಧಿಸಿ ಲಾರಿಯನ್ನ ವಶಪಡಿಸಿಕೊಂಡಿದ್ದಾರೆ. ಕಾರ್ಕಳದ ಕಾಬೆಟ್ಟು ಅತ್ತೂರು ಚರ್ಚ್ ದ್ವಾರದ ಬಳಿ ಜನವರಿ 5ರಂದು ಅಕ್ರಮವಾಗಿ 3 ಯೂನಿಟ್ ಮರಳು ಸಾಗಾಟ ಮಾಡುತ್ತಿದ್ದ ಲಾರಿಯನ್ನ ವಶಕ್ಕೆ ಪಡೆದ ಪೊಲೀಸರು ಆರೋಪಿ ಚೇರ್ಕಾಡಿ ಪೇತ್ರಿಯ 54 ವರ್ಷದ ವಿನ್ಸೆಂಟ್ ಪ್ರಕಾಶ್ ಅಲ್ಮೇಡ ಮತ್ತು ಲಾರಿ ಚಾಲಕ ಬುಡಾರು ಗ್ರಾಮದ ದಿಡಿಂಬಿರಿಯ 25 ವರ್ಷದ ಸಮ್ಯಗ್ಧ್ ಜೈನ್ ಎಂಬ ಇಬ್ಬರನ್ನ ಬಂಧಿಸಿದ್ದಾರೆ. ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ವಿನ್ಸೆಂಟ್ ಪ್ರಕಾಶ್ ಅಲ್ಮೇಡಾ ಮೇಲೆ ಅಕ್ರಮವಾಗಿ ಮರಳು ದಾಸ್ತಾನು ಇರಿಸಿ ಟಿಪ್ಪರ್ ಲಾರಿಗೆ ಮರಳು ತುಂಬಿಸಿದ ಆರೋಪವನ್ನ ಹೊರಿಸಲಾಗಿದೆ.